ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿರುವ ಆರೋಪಿಗಳನ್ನ ಎನ್ಕೌಂಟರ್ ಮಾಡಬೇಕು ಅಂತ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಹೇಳಿದ್ದಾರೆ. ಮಣಿಪುರದಲ್ಲಿ ನಡೆಯುತ್ತಾ ಇರುವ ಹಿಂಸಾಚಾರವನ್ನ ವಿರೋಧಿಸಿ ಹಾಗೂ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಮೂಡುಬಿದ್ರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಾಲೂಕು ಆಡಳಿತ ಸೌಧದ ಎದುರು ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಮಹಿಳೆಯರ ಬೆತ್ತಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿ ಮೌನ ವಹಿಸಿರುವುದು ಯಾಕೆ ಅಂತ ಪ್ರಶ್ನಿಸಿದ ಜೈನ್, ಪ್ರಕರಣದ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಸಾಧ್ಯವಾಗದಿದ್ದರೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು. ಕೆಪಿಸಿಸಿ ಉಸ್ತುವಾರಿ ಮಿಥುನ್ ರಾಯ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಲೇರಿಯನ್ ಸಿಕ್ವೇರಾ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಪ್ರಿಯಾ ಡಿ ಶೆಟ್ಟಿ, ಪುರಸಭಾ ಸದಸ್ಯರಾದ ಕೊರಗಪ್ಪ, ಪಿಕೆ ಥಾಮಸ್, ಸುರೇಶ್ ಪ್ರಭು, ಹಿಮಾಯತುಲ್, ಇಕ್ಬಾಲ್ ಕರೀಂ, ಪುರಂದರ ದೇವಾಡಿಗ, ವಾಲ್ಪಾಡಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅರುಣ್ ಶೆಟ್ಟಿ, ವಕ್ತಾರ ರಾಜೇಶ್ ಕಡಲಕೆರೆ ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಪ್ರತಿಭಟನೆಯ ಬಳಿಕ ತಹಶೀಲ್ದಾರ್ ಅವರಿಗೆ ಮನವಿ ನೀಡಲು ಹೋದಾಗ ತಹಶೀಲ್ದಾರ್ ಅವರು ವಿಳಂಬವಾಗಿ ಬಂದ ಬಗ್ಗೆ ಅಭಯಚಂದ್ರ ಜೈನ್ ಮತ್ತು ಮಿಥುನ್ ರೈ ಗರಂ ಆದ ಘಟನೆ ಕೂಡ ನಡೆಯಿತು. ಕೇಂದ್ರ ಸರ್ಕಾರಕ್ಕೆ ನಾವು 10 ನಿಮಿಷ ಇಲ್ಲಿ ಬಂದಿಲ್ಲ ಏನ್ ಕರ್ತೇವೆ ಏನ್ ಸಾರಿ ಏನ್ ನಾವು ಮಣಿಪುರ ಸಣ್ಣ ವಿಚಾರ ನಿಮ್ಗೆ ಯಾರನ್ನು ನೀವು ತರಟೆ ಯಾರನ್ನು ನೀವು ಎದುರಿಸಿ ಹೊತ್ಕೊಂಡು ಇದೆಲ್ಲ ನಡೆಯಲ್ಲ ಗೊತ್ತಾಯ್ತಲ್ಲ. ಮುಖ ನೋಡಿ ಮಾತನಾಡಿದ್ದೀವಿ, ಮುಖ ನೋಡಿ ಮಾತನಾಡಲ್ಲ ಮತ್ತೆ ಹೆಂಗ್ ಜನರ ಹತ್ರ ಮಾತನಾಡ್ತೀರಾ ನೀವು? ಮಾತಿರೋನೇ ಮುಚ್ಚು ವೇಸ್ಟ್ ಜನ ಕಡೆ ಮಣಿಪುರ್ ಇನ್ಸಿಡೆಂಟ್ ನಿಮಗೆ ಇದು ಹಗುರವಾಗಿ ಕಾಣಬಹುದು. ಇದು ನಮ್ಮ ದೇಶದಲ್ಲಿ ಆದಂತ ಅತ್ಯಂತ ದೊಡ್ಡ ಹೀನಾಯ ಕೃತ್ಯ. ನಮ್ಮ ದೇಶದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈ ಸರ್ಕಾರದಿಂದ. ಈ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಈ ಪ್ರತಿಭಟನೆ ಇಷ್ಟು ಲಘುವಾಗಿ ತೆಗೆದುಕೊಂಡು ಹೋಗಿ ನೀವು ಆರಾಮದಲ್ಲಿ ಮೇಲೆ ಕೂತ್ಕೊಂಡು ಇಲ್ಲಿ ನಾವು ಮಳೆಗಾಲದಲ್ಲಿ ಒದ್ದಾಗಿ ನಿಮ್ಗಾಗಿ ಕಾಯ್ಬೇಕಾ ನಾವು ನಿಮಗೆ? ಬಿದ್ರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ಇವತ್ತು ನಾವು ಮಣಿಪುರದಲ್ಲಿ ನಡೆದಂತಹ ಬಿಜೆಪಿ ಸರ್ಕಾರದ ಕುಮ್ಮಕ್ಕಿನಿಂದ ನಡೆದಂತಹ ಈ ಅವಮಾನನೀಯ ಕೃತ್ಯವನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ಬಹುಶಃ ಇವತ್ತು ಪ್ರಧಾನಮಂತ್ರಿಯವರು ಮಣಿಪುರಿನ ಘಟನೆಯ ವಿಚಾರದಲ್ಲಿ ಯಾವುದೇ ರೀತಿಯ ಪತ್ರಿಕಾಗೋಷ್ಠಿಯನ್ನು ಕರೆಯದೆ, ಯಾವುದೇ ರೀತಿಯ ಸಮರ್ಥನೆಯನ್ನು ಮಾಡದೆ, ಯಾವುದೇ ರೀತಿಯ ಭದ್ರತೆಯನ್ನು ಕೊಡದೆ ಇವತ್ತು ಮಣಿಪುರಿನಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಇವತ್ತು ಆದಂತಹ ದೌರ್ಜನ್ಯ, ಆದಂತಹ ಕೊಲೆಗಳು, ಇದಕ್ಕೆಲ್ಲ ನೇರ ಕಾರಣ ನಮ್ಮ ದೇಶದ ಪ್ರಧಾನಿಗಳು, ಅದೇ ರೀತಿಯಲ್ಲಿ BJP ಪಕ್ಷ. ಬಹುಶಃ ವಿಪರ್ಯಾಸ ಏನಂದರೆ ನಮ್ಮ ಈ ಜಿಲ್ಲೆಯ BJPಯ ಕಾರ್ಯಕರ್ತರು, ನಮ್ಮ ಈ ಜಿಲ್ಲೆಯ BJP ನಾಯಕರು ಇವತ್ತು ಮಣಿಪುರಿನ ನಮ್ಮ ಅಕ್ಕ ತಂಗಿಯರಿಗೆ ಆದಂತಹ ಈ ಹೇಯ ಕೃತ್ಯವನ್ನು ಖಂಡಿಸಿ ಯಾರೂ ಕೂಡ ತುಟಿಕ್ ಬಿಚ್ತಾ ಇಲ್ವಲ್ಲ. ನಮ್ಮ ಶಾಸಕರಲ್ಲಿ ಪ್ರತಿ ಸಲ ಮಾತನಾಡುವಾಗ ಎನ್ನ ಅಕ್ಕ ನಕಲೆ, ಎನ್ನ ಅಣ್ಣ ನಕಲೆ, ಎನ್ನ ಮೆಗ್ದಿ ನಕಲೆ, ಎನ್ನ ತಂಗಡಿ ನಕಲೆ ಅಂತ ಹೇಳುವಂಥ ನಮ್ಮ ಶಾಸಕರಿಗೆ ಇಂಥ ಹೇಯ ಕೃತ್ಯ ನಡೆಯುವಂಥ ಸಂದರ್ಭದಲ್ಲಿಯೂ ಕೂಡ ಶಾಸಕರಾಗಲಿ, ಅವರ ಚೇಳಗಳಾಗಲಿ, ಸೋ ಕಾಲ್ಡ್ ಹಿಂದುತ್ವದ ಪ್ರತಿಪಾದನೆ ಮಾಡುವಂತಹ ಕಾರ್ಯಕರ್ತರಾಗಲಿ, BJPಯಿಂದ ಮಹಿಳೆಯರಿಗೆ ರಕ್ಷಣೆ ಸಿಗುವಂಥ ನಾಯಕರಾಗಲಿ ಯಾರೂ ಕೂಡ ಒಂದು ತುಟಿಕ್ ಬಿಚ್ತಾ ಇಲ್ವಲ್ಲ. ಇದಕ್ಕೆ ಯಾಕೆ BJP ಪಕ್ಷದವರು ಇವತ್ತು ಮೌನ ವಹಿಸಿದ್ದಾರೆ? ಯಾಕೆ ಮಣಿಪುರದಲ್ಲಿರುವಂಥ ಸೋದರಿಯವರು ನಮ್ಮ ಸೋದರಿಗಳಲ್ವಾ? ಮಣಿಪುರಲ್ಲಿರುವಂಥ ಅಕ್ಕಂದಿಯರು ಅವರು ಭಾರತ ದೇಶದ ಪ್ರಜೆಗಳಲ್ವಾ? ಅವರಿಗೆ ಯಾಕೆ ಒಂದು ನ್ಯಾಯ, ಒಂದು ಕಾನೂನು? ಮಣಿಪುರದಲ್ಲಿ ನಡೆದಂಥ ಹಿಂಸಾಚಾರ ಭಾರತ ದೇಶ ಪ್ರಪಂಚದಲ್ಲಿ ತಲೆದಗ್ಗಿಸುವಂಥ ಕೃತ್ಯ. ಇವತ್ತು ಭಾರತ ದೇಶಕ್ಕೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಗೌರವ ಕೊಡ್ತಾ ಇದ್ದಂಥ ಕಾಲ. ಈ ಕಾಲಘಟ್ಟದಲ್ಲಿ ಇವತ್ತು ಮಣಿಪುರದಲ್ಲಿ ಆದಂಥ ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ ಇವತ್ತು ಪ್ರಪಂಚದ ಮುಂದೆ ಭಾರತ ದೇಶ ತಲೆ ತಗ್ಗಿಸುವಂಥ ಪ್ರಮೇಯ ಇವತ್ತು
ಬಂದಿದೆ. ಅದಕ್ಕಾಗಿ ನಾವು ಈ ದೇಶದ ಪ್ರಧಾನಿಯವರು ಇವತ್ತು ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕು. ಒಂದು ಕಡೆಯಿಂದ ಅವರನ್ನು ಹೇಳ್ತಾರೆ ವಿಶ್ವಗುರು ಅಂತ. ವಿಶ್ವಗುರು ಇವತ್ತು ತನ್ನ ದೇಶದಲ್ಲೇ ನಡೆದಂಥ, ತನ್ನ ಪಕ್ಷದಿಂದಲೇ ನಡೆದಂಥ ಈ ಕೃತ್ಯವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೆ ಇವತ್ತು ಅನಾಗರಿಕತೆಯನ್ನು ತೋರಿಸ್ತಾ ಇದ್ದಾರೆ. ಅದನ್ನು ಖಂಡಿಸಲಿಕ್ಕಾಗಿ ನಾವು ಇವತ್ತು ಇಲ್ಲಿ ತಾಲೂಕು ಕಚೇರಿಯ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಷ್ಟರವರೆಗೆ ಭಾರತ ದೇಶದ ಯಾವುದೇ ಪ್ರಧಾನಿಗೆ ಇಂಥ ಪರಿಸ್ಥಿತಿ ನಿರ್ಮಾಣವಾಗಲಿಲ್ಲ. ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಅಸಾಧ್ಯವಾದಂಥ ಪ್ರಧಾನಿ ನಿಜವಾಗಿ ಅವರು ಕುರ್ಚಿಯಿಂದ ಇಳಿಬೇಕು. ಅವರು ದೊಡ್ಡ ದೊಡ್ಡ ಸ್ಲೋಗನ್ ಹಾಕ್ತಾರೆ, ಬೇಟಿ ಬಚಾವ್ ದೇಶ್ ಬಚಾವ್ ಅಂತ. ಆದರೆ ಇವತ್ತು ದೇಶದ ಮಹಿಳೆಯನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪ್ರಧಾನಿ ಇದ್ದಾರೆ. ನಾವೆಲ್ಲ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ತಕ್ಷಣ ಕೇಂದ್ರ ಸರ್ಕಾರ ಮಣಿಪುರ ಸರ್ಕಾರವನ್ನು ವಜಾ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಗುಂಡಿಕ್ಕಿ ಕೊಲ್ತಾರೋ ಅದೇ ರೀತಿ ಮಣಿಪುರದಲ್ಲಿ ಆ ಹೇಯ ಕೃತ್ಯವನ್ನು ಮಾಡಿದವರಿಗೆ ಗುಂಡು ಹೊಡೆದು ತನ್ನ ಶೌರ್ಯವನ್ನು ಪ್ರದರ್ಶಿಸಬೇಕೆಂಬ ಕಳಕಳಿಯ ವಿನಂತಿ.